ತುಳುನಾಡಿನ ಭೂತಕೊಲಕ್ಕೆ ಬಿಜೆಪಿ ಸಚಿವ ಆರಗ ಜ್ಞಾನೇಂದ್ರ ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ನಡೆದಂತಹ ಬಿಜೆಪಿ ರೈತ ಸಮಾವೇಶದಲ್ಲಿ ಅವಮಾನ ಮಾಡಿರುವುದನ್ನು ಬೆಳ್ತಂಗಡಿ ನಲಿಕೆಯವರ ಸಮಾಜ ಸೇವಾ ಸಂಘ ಖಂಡನೆಯನ್ನ ಮಾಡಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ಪದ್ಮನಾಭ ಮೂಡಬಿದರೆ, ತುಳುನಾಡಿನ ಆರಾಧನೆಯಲ್ಲಿ ಒಂದಾದ ಭೂತಕೊಲಕ್ಕೆ ಗೃಹ ಸಚಿವ ಆರಗ ಅವಮಾನ ಮಾಡಿದ್ದಾರೆ. ಗುಳಿಗ ದೈವಕ್ಕೆ ಗುಳಿಗ ಜಾಪಾಳ್ ಗುಳಿಗ ಅಂತ ಇವರ ನಾಟಕ ಎಂದು ಹೇಳಿ ದೈವಾರಾಧಕರು ಮತ್ತು ತುಳುನಾಡಿನ ಭಕ್ತರಿಗೆ ಅವಮಾನ ಮಾಡಿದ್ದಾರೆ. ಈ ಕೂಡಲೇ ಸಚಿವ ಆರಗ ಜ್ಞಾನೇಂದ್ರ ಅವರು ಕರಾವಳಿಯಲ್ಲಿರುವಂತಹ ಯಾವುದೇ ಗುಳಿಗ ಸಾನ್ನಿಧ್ಯಕ್ಕೆ ಬಂದು ಕ್ಷಮೆಯನ್ನ ಯಾಚನೆ ಮಾಡಬೇಕು. ನಲಿಕೆಯವರ ಬಳಿಯೂ ಕ್ಷಮೆಯನ್ನ ಯಾಚನೆ ಮಾಡಬೇಕು. ಅವರು ಕ್ಷಮೆಯನ್ನ ಯಾಚನೆ ಮಾಡಲು ನಾವು 1 ವಾರಗಳ ಗಡುವನ್ನು ನೀಡುತ್ತೇವೆ. ಮುಂದಿನ ದಿನ ಅವರು ಮಂಗಳೂರಿಗೆ ಬರುವಾಗ ಅವರಿಗೆ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡ್ತೇವೆ, ಮಾತ್ರವಲ್ಲದೆ ಗೇರಾವು ಹಾಕ್ತೇವೆ ಎಂದು ಎಚ್ಚರಿಸಿದರು. ಬಿಜೆಪಿಯಲ್ಲಿರುವಂತಹ ಕೆಲವು ನಾಯಕರಾದ ಅಶ್ವಥ್ ನಾರಾಯಣ, ಮಾಧುಸ್ವಾಮಿ, ಸಿಟಿ ರವಿ ಹೀಗೆ ಹಿಂದುತ್ವವನ್ನ ಅವಹೇಳನ ಮಾಡ್ತಾ ಇದ್ದಾರೆ. ಕಾಂತಾರ ಸಿನಿಮಾದ ಬಳಿಕ ದೈವಾರಾಧನೆಗೆ ಎಲ್ಲ ಸಭೆ ಸಮಾರಂಭಗಳಲ್ಲಿ ಅವಮಾನ ಆಗ್ತಾ ಇದೆ. ಇತ್ತೀಚೆಗೆ ನಡೆದ ಭೂತಕೊಲದಲ್ಲಿ ಸ್ವಾಮೀಜಿಯೊಬ್ಬರು ಭೂತಕ್ಕೆ ಹೂಮಲೆ ಹಾಕುವ ಸಂದರ್ಭ ಅದನ್ನ ಎಸೆಯುವ ಮೂಲಕ ಅವಮಾನ ಮಾಡಿದ್ದಾರೆ. ದೈವ ನರ್ತಕರಿಗೆ 2,000 ರೂಪಾಯಿ ಪಿಂಚಣಿ ನೀಡುವುದಾಗಿ ಹೇಳಿದ್ದ ಬಿಜೆಪಿ ಸರ್ಕಾರ 5 ತಿಂಗಳು ಕಳೆದರೂ ಇದುವರೆಗೂ ಯಾರಿಗೂ ಪಿಂಚಣಿ ಸಿಕ್ಕಿಲ್ಲ. ಈ ಮೂಲಕ ದೈವ ನರ್ತಕರಿಗೆ ಅವಮಾನ ಮಾಡಿದ್ದಾರೆ. ದೈವ ದೇವರಿಗೆ ಅವಹೇಳನ ಮಾಡುವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಿಲ್ಲಿಸಬೇಕು ಎಂದರು. ಸುದ್ದಿಗೋಷ್ಠಿಯಲ್ಲಿ ನಲಿಕೆಯವರ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಪ್ರಭಾಕರ ಒಡಿನಾಳ, ಸಂಘದ ಉಪಾಧ್ಯಕ್ಷ ರಾಮು ಶಿಶಿಲ, ದೈವಾರಾಧನಾ ಸಮಿತಿಯ ಅಧ್ಯಕ್ಷ ಜನಾರ್ದನ ಬಳ್ಮಂಚ, ಮಾಜಿ ಕಾರ್ಯದರ್ಶಿ ಅನಂತ ಮುಂಡಾಜೆ, ಮಾಜಿ ಯುವ ವೇದಿಕೆ ಅಧ್ಯಕ್ಷ ರವಿ ಎಂಎಲ್ ಮೊದಲಾದವರು ಇದ್ದರು. ಮಾನ್ಯ ಆರಗ ಜ್ಞಾನೇಂದ್ರ ಅವರು ದೈವಕ್ಕೆ ಏನು ಅಪಮಾನ ಮಾಡಿದ್ದಾರೆ, ಆ ಅಪಮಾನ ಮಾತಾಡಿದ ಆ ಮಾತಿಗೋಸ್ಕರ ನಮ್ಮ ತುಳುನಾಡು ಏನು ಅವರು ಮಾತು ಹೇಳಿದ್ದಾರೆ, ಆ ಗುಳಿಗ ಸಾನ್ನಿಧ್ಯಕ್ಕೆ ಹೋಗಿ ಆ ದೈವದೆದುರು ಅವರು ಕ್ಷಮೆ ಯಾಚಿಸಬೇಕು. ಇದು ನಮ್ಮ ಒಕ್ಕೊರಲ ಒಂದು ಆಗ್ರಹ. ಅವರು ಮಂಗಳೂರಿಗೆ ಬರೋ ಸಂದರ್ಭ ದೈವದ ಸಾನ್ನಿಧ್ಯಕ್ಕೆ ಹೋಗಿ ಕ್ಷಮೆ ಯಾಚಿಸಬೇಕು ಮತ್ತು ನಮ್ಮ ತುಳುನಾಡಿನ ಜನರ ಯಾರು ಆರಾಧಕರು ಮತ್ತು ಯಾರು ನರ್ತಕರಿದ್ದಾರೆ ಅವರ ಪರವಾಗಿ ಕೂಡ ಅವರು ಕ್ಷಮೆ ಯಾಚಿಸಬೇಕು. ಇದು ನಮ್ಮ ಒಕ್ಕೊರಲ ಮನವಿ. ಹಾಗೆ ಮೊನ್ನೆ ಉಡುಪಿಯಲ್ಲಿ ಮಾನ್ಯ ರಾಷ್ಟ್ರೀಯ ಪಕ್ಷದ ಇವರು ಸಿಟಿ ರವಿ ಸರ್ ಅವರು ಕೂಡ ಒಂದು ಸಮಾವೇಶದಲ್ಲಿ ಹೇಳ್ತಾರೆ, ಪಂಜುರ್ಲಿ ಗುಳಿಗ ಎಲ್ಲ BJP ಪರ ಅಂತ. ಈ ದೈವ ಮತ್ತು ದೇವರನ್ನು ಇವರು ಯಾಕೆ ಒಂದು ರಾಜಕೀಯಕ್ಕೆ ಬಳಸ್ತಾರೆ? ಹಿಂದಿನ ರಾಜಕೀಯಕ್ಕೂ ಈಗಿನ ರಾಜಕೀಯ ತುಂಬ ವ್ಯತ್ಯಾಸ ಇದೆ. ಆದರೆ ಈಗೀಗ ಜಾಸ್ತಿ ದೈವದ್ದೇ ಎಲ್ಲ ಅಪಚಾರ ಆಗ್ತಾ ಇದೆ. ನಾವು ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡಿಕೊಂಡು ಒಂದು ದೈವಕ್ಕೆ ನಾವು ಏನು ನಮ್ಮ ಆ ಕ್ರಮದಲ್ಲಿದೆಯಾ ಆ ಕ್ರಮದ ರೀತಿಯಲ್ಲಿ ನಾವು ಏನು ಅದಕ್ಕೆ ಭಕ್ತಿ ಶ್ರದ್ಧೆಯಿಂದ ಮಾಡ್ತೇವೋ ಅದು ಎಲ್ಲ ಈಗ ಹಾಳಾಗ್ತಾ ಇದೆ. ಇದಕ್ಕೆ ಒಂದು ರೀತಿಯಲ್ಲಿ ನಾನು ಶಿವದೂತ ಗುಳಿಗೆ ನಾಟಕ ನಾವು ವಿಜಯಕುಮಾರ್ ಗೊಡೇಲ್ವಲ್ಲ ಅವ್ರ ಹತ್ರ ನಾನು ಒಂದು ಭಿನ್ನ ಮಾಡಿಕೊಳ್ಳೋದು, ನೀವು 400 ಪ್ರಯೋಗ ಆಯಿತು ಈಗ ನಾಟಕ, ಇನ್ನು ಮುಂದೆ ಯಾರೇ ಆಗಲಿ ದೈವಕ್ಕೆ ಸಂಬಂಧಪಟ್ಟ ನಾಟಕ ಅಥವಾ ಯಕ್ಷಗಾನ, ಈಗ ಮೊನ್ನೆ ಮೂಲ್ಕಿ ಮೇಳದವರಿಂದ ಅಜ್ಜ ಕೊರಗಜ್ಜ ಅಂತ ಒಂದು ಯಕ್ಷಗಾನ ಕೂಡ ನಡೀತಾ ಇದೆ. ನಾವು ಅದನ್ನು ಖಂಡಿಸಿದ್ದೇವೆ. ಭೂತಕೊಲದಲ್ಲಿ ಸ್ವಾಮೀಜಿಯವರು ಒಂದು ದೈವಕ್ಕೆ ಹಾರ ಹಾಕುವ ಸಂದರ್ಭ ದೂರದಿಂದ ಹಾರ ಹಾಕಿದ್ದಾರೆ, ಬಿಸಾಕಿದ್ದಾರೆ, ಹೀಗೆ ಬಿಸಾಕಿದ್ದು ಅದು ಕೂಡ ಒಂದು ಅವಮಾನ. ಹಾಗಾಗಿ ದೈವ ಇದು ಕೋರ್ಟಲ್ಲಿ ಆಗದ ಎಲ್ಲ ನ್ಯಾಯ ತೀರ್ಮಾನಗಳನ್ನು ಒಂದು 4 ಗಂಟೆ ಒಳಗೆ ಒಂದು ದೈವ ತೀರ್ಮಾನ ಮಾಡುವುದಾದರೆ ಅದಕ್ಕೆ ಅದರ ಒಂದು ಫಲ ಶ್ರದ್ಧೆ ಎಲ್ಲಿ ಹೋಯಿತು? ಯಾರು ಕೂಡ ಇನ್ನು ನಾಟಕ ಮತ್ತು ಯಕ್ಷಗಾನದಲ್ಲಿ ದೈವ ಮತ್ತು ದೇವರುಗಳ ಯಾವುದೇ ಒಂದು ಪ್ರದರ್ಶನವನ್ನು ಮಾಡಬಾರ್ದು. ಈ ಯಕ್ಷಗಾನ ಹಿಂದಿನ ಕಾಲದಲ್ಲಿ ನಡೀತಾ ಇದೆ, ಅದು ಅದರಷ್ಟಕ್ಕೆ ಹೋಗ್ತಾ ಉಂಟು. ಅದನ್ನು ಯಾರು ಅದಕ್ಕೂ ಈ ರೀತಿ ಒಂದು ಅಪಮಾನ ಮಾಡುವ ರೀತಿಯಲ್ಲಿ ಮಾಡಲಿಲ್ಲ. ನಾವು ಇದನ್ನು ಕಡಖಂಡಿತವಾಗಿ ವಿರೋಧ ಮಾಡ್ತೇವೆ. ಮಾನ್ಯ ಆರಗ ಜ್ಞಾನೇಂದ್ರ ಮತ್ತು ಸಿಟಿ ರವಿರವರು ಮಂಗಳೂರಿಗೆ ಬರುವ ಸಂದರ್ಭ ಎಲ್ಲಿ ಬೇಕಾದರೂ ಇಲ್ಲಿ ಎಲ್ಲ ಸಾನ್ನಿಧ್ಯ ಇದೆ ದೇವರುಗಳದ್ದು, ಅಲ್ಲಿ ಹೋಗಿ ಕ್ಷಮೆ ಯಾಚಿಸಬೇಕು ಮತ್ತು ಎಲ್ಲ ನಮ್ಮ ತುಳುನಾಡಿನ ಜನರ ಹತ್ರ ಕ್ಷಮೆ ಯಾಚಿಸಬೇಕು ನಾನು ಹೇಳುತ್ತಾ, ಸುನೀಲ್ ಕುಮಾರ್ ಅವರು ಘೋಷಣೆ ಮಾಡಿದರು 2,000 ರೂಪಾಯಿ ಪ್ರತಿಯೊಂದು ದೈವನರ್ತನವರಿಗೆ 2,000 ರೂಪಾಯಿ ಒಂದು ಕೊಡುವಂಥ ಸರ್ಕಾರದ ವತಿಯಿಂದ ಕೊಡುವಂಥದ್ದು. ಅದು ಇಷ್ಟರ ತನಕ ಯಾರಿಗೂ ಸಿಗಲಿಲ್ಲ. ಕೊಡ್ತೇನೆ ಅಂತ ಹೇಳಿ 5-6 ತಿಂಗಳಾಯಿತು,
ಅದು ಕೂಡ ಈಡೇರಿಲ್ಲ. ನಾನು ಅದಕ್ಕೂ ಕೂಡ ನಾವು ಒತ್ತಾಯ ಮಾಡ್ತಿದ್ದೇನೆ. ಆದಷ್ಟು ಬೇಗ ಆ 2,000 ರೂಪಾಯಿ ಏನು ದೈವ ನರ್ತಕರಿದ್ದಾರೆ ಅವರಿಗೆ ಸಿಗುವಂಥ ಕೆಲಸವನ್ನು ಆಗಬೇಕು.